ಇವತ್ತಿನ ನಮ್ಮ ಚದುರಂಗದ ಅತಿಥಿ ಬಿಜೆಪಿಯ ಹಿರಿಯ ನಾಯಕ, ಸಾಹಿತಿ, ನಾಟಕಕಾರ, ಹೋರಾಟಗಾರ ಶ್ರೀ ರಾಮಚಂದ್ರ ಬೈಕಂಪಾಡಿ. ಮೀನುಗಾರ ಸಮುದಾಯದ ಪ್ರಭಾವಿ ನಾಯಕರಾಗಿರುವ ಶ್ರೀ ರಾಮಚಂದ್ರ ಬೈಕಂಪಾಡಿ ಅವರು ಮಾಜಿ ಮುಖ್ಯಮಂತ್ರಿ ಶ್ರೀ ಯಡಿಯೂರಪ್ಪ ಅವರ ಪ್ರಬಲ ಅನುಯಾಯಿ. ಅವರಿಗೆ ಇಂದಿನ ಚದುರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ತಾವು ತಮ್ಮ ಬದುಕನ್ನು ಅಂದರೆ ರಾಜಕೀಯ ಬದುಕನ್ನು ಆರಂಭಿಸಿದ್ದು ಒಬ್ಬ ಹೋರಾಟಗಾರರಾಗಿ. ಜಿಲ್ಲೆಗೆ ಬಂದಂತಹ ಬಹಳ ದೊಡ್ಡ ಉದ್ಯಮ, ಆ ಕಾಲದಲ್ಲಿ ಬೃಹತ್ ಉದ್ಯಮ MRPL ವಿರುದ್ಧ ತಾವು ಹೋರಾಟ ಮಾಡಿದ್ರಿ. ತಮ್ಮ ರಾಜಕೀಯ ನೆಲೆ ತಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆದದ್ದು ಅಲ್ಲಿಯ ನಂತರ ಅಂತ ಸಾಮಾನ್ಯವಾದ ನಂಬಿಕೆ. ಆದರೆ ಆ ಹೋರಾಟ ಇವತ್ತು ನಿಮಗೆ ಫಲ ಕೊಟ್ಟಿದೆ ಅಂತ ಕಾಣ್ತದ? ಆ ಹೋರಾಟ ನನಗೆ ವೈಯಕ್ತಿಕವಾಗಿ ಫಲ ಕೊಟ್ಟಿಲ್ಲ, ಆದರೆ ಆ ಹೋರಾಟದ ಕಿಚ್ಚು ಮಾತ್ರ ಕರಾವಳಿ ಜಿಲ್ಲೆಯ ಒಂದು ಇತಿಹಾಸ ನಿರ್ಮಿಸುವುದರಲ್ಲಿ ನನ್ನ ಪಾತ್ರ ಏನು ಅಂತ ಸ್ಥಾಪನೆಯಾಗಿದೆ. ಆ ಕಿಚ್ಚು ಯಾಕೆಂದರೆ MRPL ಒಂದು ಪರಿಸರ ಮಾಲಿನ್ಯದ ಒಂದು ಮಾಡತಕ್ಕಂತಹ ಒಂದು ಇಂಡಸ್ಟ್ರಿ ಆದ ಕಾರಣ, ನಾನು ಒಬ್ಬ ತಾಂತ್ರಿಕ ವಿದ್ಯಾರ್ಥಿ ಆಗಿದ್ದ ಕಾರಣ ನನಗೆ ಒಬ್ಬರು ವಿಜ್ಞಾನಿ ಹೇಳಿದರು, ಅದರ ಒಳಗೆ ಒಂದು ಹಿಡನ್ ಪ್ರಾಜೆಕ್ಟ್ ಬರ್ತದೆ, ಅದು BSF. ಅದು ಜರ್ಮನಿಯ ಒಂದು ಕಂಪನಿ, ಅದು ಚರ್ಮವನ್ನು ಹದ ಮಾಡತಕ್ಕಂಥ ಪೌಡ್ರ್ ಮಾಡತಕ್ಕಂಥ ಫ್ಯಾಕ್ಟ್ರಿ. ಅದು ವರ್ಲ್ಡಿನಲ್ಲಿ ಒಂದೇ ಕಡೆ ಇರೋದು ಜರ್ಮನಿಯಲ್ಲಿ. ಅಲ್ಲಿ ಉತ್ಪಾದನೆ ಮಾಡಿದ ಮೆಟೀರಿಯಲ್ಗಳು ವರ್ಲ್ಡಿಗೆ ಹೋಗ್ತದೆ. ಅದು ತುಂಬ ವಿಷಪೂರಿತ, ಅದನ್ನು ಖಂಡಿತ ನಿಲ್ಲಿಸಬೇಕು ಅಂತೇಳಿ ನನಗೆ ಮಾಹಿತಿ ಕೊಟ್ಟರು. ಸೊ ನಾನು ಈ ಹೋರಾಟದ ಮಧ್ಯದ ಮುಂಚೂಣಿಯಲ್ಲಿ ಇದ್ದರೂ ಕೂಡ ನಾನು ಅದರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿದೆ. ಯಾಕೆಂದರೆ ಅದೊಂದು ಹಿಡನ್ ಪ್ರಾಜೆಕ್ಟ್ ಯಾಕೆ ಬರ್ತದೆ, ದೊಡ್ಡ ಪ್ರಾಜೆಕ್ಟಿನ ಮಧ್ಯದಲ್ಲಿ ಹಿಡನ್ ಪ್ರಾಜೆಕ್ಟ್ ಬಂತು ಯಾಕೆ, ಇದರ ಏನು ಅಂತ ಸ್ಟಡಿ ಮಾಡಿದ ನಂತರ ನಾನೊಂದು ಸ್ಪೆಷಲ್ ಆಗಿ BSFನ ವಿರುದ್ಧ ಹೋರಾಟ ತಗೊಂಡೆ. ಅದರೊಳಗೆ ಅಲ್ಲಿ ಏನಾಯಿತು, ವ್ಯತ್ಯಾಸ ಆಯಿತು. ಅಲ್ಲಿ ಬೇರೆ ಬೇರೆ ರೀತಿಯಾದ ಆ್ಯಂಗಲ್ ಹೋಯ್ತದು. ಹೆಚ್ಚಿನವರು MRPL ಹೋರಾಟವನ್ನೇ ಫೋಕಸ್ ಮಾಡ್ತಾ ಬಂದರು. ನಾನು ವೈಯಕ್ತಿಕವಾದ BSF ವಿರೋಧಿ ಹೋರಾಟವನ್ನು ಫೋಕಸ್ ಮಾಡ್ತಾ ಬಂದೆ. ಒಟ್ಟು ನೋಡುವವರಿಗೆ MRPL ಹೋರಾಟ ಆಯಿತು. ಈ MRPL ಹೋರಾಟ ಕೆಲವು ಹೊಸ ಕುಬೇರರನ್ನು ಸೃಷ್ಟಿ ಮಾಡಿತ್ತು. ಆ ಚಳವಳಿಯ ಹೆಸರಲ್ಲಿ ಅನೇಕರು ದುಡ್ಡು ಮಾಡಿದರು. ಗೊತ್ತಿಲ್ಲ, ಮಾಡಿರ್ಬೋದು. ನಾನಂತೂ ಅದರಲ್ಲಿ ಇಡೀ ರಾಜ್ಯ ಹೇಳ್ತದೆ, ಜಿಲ್ಲೆ ಹೇಳ್ತದೆ, ರಾಮಚಂದ್ರ 100ಕ್ಕೆ 100 ಅದಕ್ಕಿರಲ್ಲಿ ಇದರಿಂದ ಹೊರಗೆ ಇದ್ದಾರೆ. ಅವರು ಹೋರಾಟ ಮಾಡಿದ್ದಾರೆ. ಯಾಕೆಂದರೆ BSFಗೆ ಹೋರಾಟ ನಾನು ನಿಲ್ಲಿಸುವುದಿಲ್ಲ ಅಂತ ಆಯಿತು ನನ್ನದು. ಆಗ ಈ ವರ್ಗದ ಜನ, ಯಾರು ಅವರೊಟ್ಟಿಗೆ ಶಾಮೀಲಾದ ಜನರು, BSFನವರು ಮತ್ತು ಕೆಲವರು ಪರಿಸರವಾದಿಗಳು ಅಂತ ಹೇಳಿ ಬಂದವರು, ಇವರೆಲ್ಲ ಒಟ್ಟಿಗೆ ಸೇರಿ ನನ್ನ ವಿರುದ್ಧ ಒಂದು ಕುತಂತ್ರ ಮಾಡಿದರು. ನನ್ನ ಮರ್ಡರಿಗೆ 1,20,00,000 ರೂಪಾಯಿಯನ್ನು ಕೊಟ್ಟರು, ಸುಪಾರಿ ಕೊಟ್ಟರು. ನಮ್ಮದು ಹೋರಾಟ ಕೊನೆಯ ದಿನದ ಹೋರಾಟ, ನಮ್ಮ 3ನೇ ದಿವಸದ ಹೋರಾಟ ಬೈಕಂಪಾಡಿ ಹೈವೇಯ ಬ್ರಿಡ್ಜಿನ ಮೇಲೆ ನಡೆದಾಗ ನಾನು ಅದನ್ನು ಆರ್ಗನೈಸ್ ಮಾಡಿದ್ದು. 2,800 ಜನರನ್ನು ನಾನು 7 ಗಂಟೆ ಬೆಳಿಗ್ಗೆ ಆ ಬ್ರಿಡ್ಜಿನ ಮೇಲೆ ಸಂಘಟಿಸಿದ್ದೇನೆ. ಅದರಲ್ಲಿ 1,200 ಜನ ಮಹಿಳೆಯರು, ಮೀನುಗಾರ ಮಹಿಳೆಯರು. ಸೊ ಮುಂಚಿನ ದಿವಸವೇ ಅದು ತಯಾರಿಯಾಗಿತ್ತು. ನನ್ನ ಮನೆಗೆಲ್ಲ ಪೊಲೀಸ್ ಬಂದೋಬಸ್ತು ಅದೆಲ್ಲ ಕೊಟ್ಟಿದ್ದು, ನನಗೆ ಗೊತ್ತಾಗಲಿಲ್ಲ ಅದೆಲ್ಲ. ಹೋರಾಟದ ನೆಕ್ಸ್ಟ್ ಡೇ ಏನಾಯಿತು ಅಂತ ಹೇಳಿದರೆ, ಬೆಳಿಗ್ಗೆ ನಾವೆಲ್ಲ ಇದ್ದಾಗ ಒಬ್ಬರು ಪೊಲೀಸ್ ಆಫೀಸರ್ ಬಂದು ಹೇಳಿದರು, ರಾಮಚಂದ್ರ ಈಗ ನೀವು ಇಲ್ಲಿಂದ ಹೋಗಬೇಕು ಅಂತ. ಯಾಕೆ ಕೇಳಿದೆ. ನಾನು ಸಂಘಟಕ, ನಾವು ಹೋಗಬಾರದು ಅಂತ, ಇಲ್ಲಿ ಹೋಗಬೇಕು ಅಂತ. ಆಗ ನನ್ನೊಬ್ಬರು ಬೈಕಂಪಾಡಿ ಗುರಿಕಾರ್ ಇದ್ದರು, ಲಕ್ಷ್ಮಣ್ ಗುರಿಕಾರ್, ಇದು ಗಂಗಾಧರ್ ಗುರಿಕಾರ್ ಅಂತ ಹೇಳಿದ್ರು. ಅವರು ನಮ್ಮ ಹಿರಿಯರು, ಅವರು ಕೂಡ ನನ್ನೊಟ್ಟಿಗೆ ಇದ್ದರು. ಅವ್ರ ಹತ್ರ ಹೇಳಿದರು, ರಾಮಚಂದ್ರ ಸೇಫ್ ಇಲ್ಲ ಇವತ್ತು, ಅವ್ನು ಕರ್ಕೊಂಡೋಗಿ ಮನೆಗೆ ಅಂತ ಹೇಳಿದ್ರು. ಅವ್ರ ಹತ್ರ ಯಾಕೆ ಕೇಳಿದ್ರು. ಇಲ್ಲ, ಕರ್ಕೊಂಡೋಗಿ ನಾವು ಮತ್ತೆ ಇರ್ತೀವಿ. ಇಲ್ಲ, ನೀವೇ ಹೋಗಿ ಅಂತ ಹೇಳಿದ್ರು. ಅವರು ಹೋಗಿಬಿಟ್ರು, ನನಗೆ ಹೇಳಲಿಲ್ಲ ಅವರು. ಆ ನಂತರ ಏನಾಯಿತು, ಅಲ್ಲಿ ಬಶೀರ್ ಬೈಕಂಪಾಡಿ ಅಂತ ಇದ್ದಾರೆ, ಕಾಂಗ್ರೆಸ್ನಲ್ಲಿ ಲೀಡರ್ಸ್. ಅವರಿಗೆ ಕೂಡ ಸ್ವಲ್ಪ ಕ್ಲೂ ಇತ್ತು ಇದರ ಬಗ್ಗೆ ಎಲ್ಲ. ಈ ರೀತಿಯಾಗಿ ಏನಾಯಿತು, ಬ್ರಿಡ್ಜಿನ ಮೇಲೆ ಗಲಾಟೆ ಘರ್ಷಣೆ ಆಗ್ತಿರುವಾಗ ನಾನು ಪೊಲೀಸ್ ಜೀಪಿನ ಒಳಗೆ ಹೋದೆ, ಗೊತ್ತಿದ್ದೆ. ಅಲ್ಲಿ ಜಗನ್ನಾಥ್, TR ಜಗನ್ನಾಥ್ ಮತ್ತು ಅವರು ಚಾರ್ಜ್ ಇದ್ದರು, ಪಣಂಬೂರಿನ SI ಅವರಾಗ ಚಾರ್ಜ್. ನಮಗೆ ವಾದ ವಿವಾದಗಳು ನಡೆದಾಗ ಹಿಂದಿನ ಕಡೆಯಲ್ಲಿ ಬಂದ ನಮ್ಮ ಮಕ್ಕಳು ಅವರ ಹಿಂದಿನ ಜೀಪಿಗೆ ಬೆಂಕಿ ಕೊಟ್ಟರು. ಆ ಬೆಂಕಿ ಕೊಟ್ಟ ಕೂಡಲೇ ಫೈರ್ ಆಯಿತು. ಫೈರ್ ಆದ ಕೂಡಲೇ ನನ್ನ ಎದುರುಗಡೆ ಅದು ಬರ್ಸ್ಟ್ ಆಯಿತು. ಬರ್ಸ್ಟಾಗಿ ಹೋಗಿ ಪುಣ್ಯಕ್ಕೆ ಜಗನ್ನಾಥ್ ಜಂಪ್ ಮಾಡಿ ನನ್ನನ್ನು ಕೆಳಗೆ, ಬ್ರಿಡ್ಜಿನಿಂದ ಕೆಳಗೆ ಜಂಪ್ ಮಾಡಿಬಿಟ್ರು. ಫೊಟ್ಟು ಫೈರ್ ಆಯಿತು. ಫೈರ್ ಆದಾಗ ನಾನು ಬ್ರಿಡ್ಜಿನ ಕೆಳಗೆ ಬಿದ್ದ ಕಾರಣ ನನಗೆ ಏನಾದರೂ ಬುಲೆಟ್ ಬೀಳಲಿಲ್ಲ. ನನ್ನೊಟ್ಟಿಗಿದ್ದ 8 ಜನರಿಗೆ ಬುಲೆಟ್ ಬಿತ್ತು, ಸೀರಿಯಸ್ ಆಯಿತು ಎಲ್ಲ.
ಇಮಿಡಿಯೇಟ್ಲಿ ಇಡೀ ಕಡೆಯಲ್ಲೆಲ್ಲ ಬರ್ಂಟ್ ಆಯಿತು, ಬೈಕಂಪಾಡಿಯನ್ನು ಸುಟ್ಟು ಸುಕಾರಿ ಮಾಡಿಬಿಟ್ರು. ನಮ್ಮನ್ನೆಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋದರು. ಆನಂತರ ನನಗೆ ಗೊತ್ತಾಯಿತು, ಸಾಯಂಕಾಲ ಇಮಿಡಿಯೇಟ್ಲಿ ನಾನು ಬೈಕಂಪಾಡಿಗೆ ಬಂದಾಗ ಆಗಿನ SP ಅವರು ಪ್ರಸಾದರು ಮತ್ತು ಯೋಗೀಶ್ ಭಟ್ರನ್ನು ಕರ್ಕೊಂಡು ಬಂದರು ನನ್ನ ನೋಡಲಿಕ್ಕೆ. ನಾನು ಅವ್ರನ್ನ ಅಡ್ಮಿಟ್ ಮಾಡಿ ಕೂಡ ಬೈಕಂಪಾಡಿಗೆ ಬಂದು ಇಳಿದಾಗ ಫಾಲೋಅಪ್ ಮಾಡಿ ಬಂದಿದ್ದರು ಪೊಲೀಸ್ನವರು. ಆಗ ಇಮಿಡಿಯೇಟ್ಲಿ ಪ್ರಸಾದ್ರವರು ಹೇಳಿದ್ರು, ಬೈಕಂಪಾಡಿ ಕಾರಲ್ಲಿ ಕೂತ್ಕೊಳ್ಳಿ. ಇಲ್ಲ ಹೇಳಿದೆ, ನಾನು ಪೊಲೀಸ್ ಕಾರಲ್ಲಿ ಕೂತ್ಕೊಳ್ಳೋದಿಲ್ಲ. ಯೋಗೀಶ್ ಭಟ್ರು ಹೇಳಿ, ಬನ್ನಿ ರಾಮಚಂದ್ರ ಕೂತ್ಕೊಳ್ಳಿ, ಯಾಕೆ ಅಂತ ಮಾತಾಡಲಿಕ್ಕಿದೆ, ಬನ್ನಿ ಹೊರಗೆ ಬನ್ನಿ ನೀವು ಮಾತಾಡಿ ಅಂತ ಹೇಳಿ. ಇಲ್ಲ ಬನ್ನಿ ಕೂತಾಗ ಅವರು ಹೇಳಿದರು, SP ಇದು ಒಬ್ಬ ಪೊಲೀಸ್ ವರಿಷ್ಠ ಅಧಿಕಾರಿ ಹೇಳಿದಂತಹ ಮಾತು, ರಾಮಚಂದ್ರ ನಿಮ್ಮ ಸಾವು ನಿನ್ನೆಗೆ ನಿಶ್ಚಿತವಾಗಿತ್ತು, ನಾವು ನಿಮ್ಮನ್ನು ರಕ್ಷಿಸಿದ್ದೇವೆ, ದೇವರಿಗೆ ನಾನು ಥ್ಯಾಂಕ್ಸ್ ಹೇಳುತ್ತೇನೆ, ನಿಮ್ಮಂಥ ಒಬ್ಬ ಲೀಡರನ್ನು ಕಳ್ಕೊಳ್ತಿದ್ದೆವು, ಇವತ್ತು ಬೆಳಗ್ಗೆ ಸೇವ್ ಆಗಿದ್ದೀರಿ ಅಂತ. ಆಗ ಇಮಿಡಿಯೇಟ್ಲಿ ನಮ್ಮ ಶಾಸಕರು ಕೂಗಿಬಿಟ್ರು, ಅವರಿಗೆ ಗೊತ್ತಿರಲಿಲ್ಲ ಸಬ್ಜೆಕ್ಟ್. ಮತ್ತೆ ಗೊತ್ತಾಯಿತು ನಿಮಗೆ, ಒಂದು 1.25 ಕೋಟಿಗೆ ಸುಪಾರಿ ಕೊಟ್ಟದ್ದು, ನಾನು ಬಚಾವಾದದ್ದು ಎಲ್ಲ, ಅದು ನಮ್ಮ ಇಡೀ ಸಮುದಾಯಕ್ಕೆ ಅದು ರೀಚ್ ಆಯ್ತದ ಆ ಟೈಮ್ನಲ್ಲಿ. ಸೊ ಐ ಬಿಕೇಮ್ ಹೀರೋ ಇನ್ ದಟ್ ಪ್ರಾಜೆಕ್ಟ್, ದಟ್ ಮೂಮೆಂಟ್ ಆಯ್ತಲ್ಲ. ಹಾಗೆ ಅವರು ಎಲ್ಲ ಒಟ್ಟಾದರೂ ನಾನೊಬ್ಬ ಹೊರಗೆ ಬಂದೆ. ನನ್ನನ್ನು ಒಂದು ರೀತಿಯ ದೂರದಲ್ಲಿಟ್ಟು ಸಮಾಜದಿಂದ ನೋಡಿ ಪ್ರಯತ್ನ ಮಾಡಿದರು. ಹಣ ಮಾಡಿದರು, ಹಣವಂತರು ಎಲ್ಲ ಮಾಡಿದರು. ನನ್ನ ಹತ್ರ ಆಗಲೂ ಹಣ ಇರಲಿಲ್ಲ, ಆದರೆ ಜನ ಇದ್ದರು ನನ್ನ ಹತ್ರ. ಹೋರಾಟ ಮಾಡಿದೆ, ಹೆಸರು ಬೆಳೆಸಿದ್ದೆ. ಹೋರಾಟದ ಮುಂದಿನ ಹಂತದಲ್ಲಿ ಒಂದು JH ಪಟೇಲ್ ರಾಘ ಒಂದು ಮಾತು ಹೇಳ್ತಾರೆ, ಕೈಗಾರಿಕಾ ರಥ ನಡೀತದೆ, ಸ್ಥಾಪನೆ ಆಗೇ ಆಗ್ತದೆ ಅಂತ. ಆಗ ನಿಮ್ಮನ್ನು ಮಾತುಕತೆಗೆಲ್ಲ ಬೆಂಗಳೂರಿಗೆ ತಾವು ಹೋಗ್ತೀರಿ, ನಮ್ಮ ಸಮುದಾಯ ಹೋಗ್ತದೆ. ಆವತ್ತು ತಾವು ಕರಾರು ಹಾಕ್ತೀರಿ ಅಂದ್ರೆ ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು ಅಂತ. ಇವತ್ತು ರಾಜ್ಯ ಸರ್ಕಾರವು ನಿಮ್ಮದೇ, ಕೇಂದ್ರ ಸರ್ಕಾರವು ನಿಮ್ಮದೇ, ಈಗಲೂ ಸ್ಥಳೀಯರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಮತ್ತು ಸಮುದ್ರ ಮಾಲಿನ್ಯ ಈಗಲೂ ನಿಂತಿಲ್ಲ. ಇಲ್ಲ, ಕರೆಕ್ಟ್. ಅದರ ಬಗ್ಗೆ ನೀವು ಏನು ಹೇಳುವಂಥದ್ದು? ಈಗ ಹೇಳಲಿಕ್ಕೆ ಇದೆ ಅದರ ಬಗ್ಗೆ. ಸಮುದ್ರ ಮಾಲಿನ್ಯ ಬಹುದೊಡ್ಡ ವಿಷಯ, ರಾಷ್ಟ್ರೀಯ ನ್ಯೂಸ್ ನನ್ನದಾಗಿದೆ, ಅದನ್ನು ಹೇಳಲಿಕ್ಕೆ ಇದೆ. ಇದು BSFನಲ್ಲೂ ಚರ್ಚೆ ಆಗಿದೆ. BSFನ ವಿರುದ್ಧ ಮಾಡಿದ ನಮ್ಮ ಹೋರಾಟದ ಒಂದು ಇತಿಮಿತಿಯ ಬಗ್ಗೆ ನಾನು ಮಾತಾಡಿದ್ದೇನೆ. ಇದು ರೀತಿಯಲ್ಲಿ ನನಗೆ ಒಂದು ರೀತಿಯಲ್ಲಿ ತುಂಬ ಹೆಸರು ಮಾಡಿದಂಥ, ನನ್ನ ಇದು ಚರಿತ್ರೆಯಲ್ಲಿ ಹೆಸರು ಮಾಡಿದಂಥ ಒಂದು ಹೋರಾಟ ಇದು. ಅದರೊಟ್ಟಿಗೆ ನಾನು ಕೆಲವು ಕಳ್ಕೊಂಡದ್ದು ಕೂಡ ಇದರಲ್ಲಿ ಇದೆ. ಯಾಕಂದರೆ ನನ್ನೊಟ್ಟಿಗಿದ್ದ 8 ಜನ ಬುಲೆಟ್ ಬಿದ್ದವರಿಗೆ ಯಾರಿಗೂ ಒಬ್ಬನಿಗೆ ಕೆಲಸ ಕೊಟ್ಟಿದ್ದಾರೆ, ಉಳಿದ 7 ಜನ ದೇ ಆರ್ ಸಫರಿಂಗ್ ಸ್ಟಿಲ್. ಅದು ನನಗೆ ದೊಡ್ಡ ಲಾಸ್ ಆಯಿತು. ಆದರೆ ನಾನು ಸಾವಿರ ಜನರನ್ನು ನನ್ನ ಒಂದು ಬೆಂಬಲಿಗರನ್ನಾಗಿ ಪಡೆದೆ ಆ ಹೋರಾಟದಲ್ಲಿ. ಇಂದಿ ಕೂಡ ಹೇಳ್ತೇವೆ, ಯಾಕೆಂದರೆ 3 ದಿವಸ ರಾಷ್ಟ್ರೀಯ ಹೆದ್ದಾರಿ ಬಂದಾಯಿತು, ಕಾಸರಗೋಡಿಂದ ಕಾರವಾರದವರೆಗೆ. ತುಂಬ ಕೆಲಸ ಮಾಡಿದ್ದೇವೆ, ಬೋಗದ ವರ್ಕ್ ಎಲ್ಲ ತುಂಬ ಮಾಡಿದೆ. ಅದು ಯಾರು ಹೇಗೆ ಮಾಡಿದ್ದಾರೆ ಅಂತ ವಿಶ್ಲೇಷಣೆ ಮಾಡುವ ಭಾರಿ ಕಷ್ಟದ ಕೆಲಸ. ಥ್ರೋಟ್ ಫಿಶರ್ಮೆನ್ ದೇ ಕಮ್ ಟು ದ ಸ್ಟ್ರೀಟ್. ಅದಾಯ್ತು. ಅಲ್ಲಿ ಮುಗಿದ ನಂತರ ತಾವು ಹೇಳಿದಿರಿ ಈಗ ನಮಗೆ ಸಮುದ್ರ ಮಾಲಿನ್ಯ ಅಂತ. ಇದು ನಿಜವಾಗಿಯೂ ಬಹುದೊಡ್ಡ ಹೋರಾಟ. ನಾನು ತೆಕ್ಕೊಂಡದ್ರಲ್ಲಿ ಇನ್ನೊಂದು ಹೋರಾಟ ಅದು ಅಂತ ಹೇಳಿದ್ರಿ, ನಮ್ಮದು 89ರಲ್ಲಿ ಮತ್ತು 92ರಲ್ಲಿ ನಮ್ಮದು ಇವರು ಆಲ್ ಇಂಡಿಯಾ RSS ಒಂದು ಬೈಠಕ್ ಮಡ್ರಾಸಲ್ಲಿ ನಡೀತದೆ. ಅದರಲ್ಲಿ ಪ್ರತಿ ರಾಜ್ಯದ ಫಿಶರ್ಮ್ಯಾನ್ ಲೀಡರ್ಸ್ಗಳು ಇಬ್ಬರಿಬ್ಬರನ್ನು ಕರೆದಿದ್ರು, ಡಿಸ್ಕಷನ್ ಸಮುದ್ರ ಮಾಲಿನ್ಯದ ವಿರುದ್ಧನೇ ಪೇಪರ್. ಸೊ ನಾನು ಕರ್ನಾಟಕ ಪರವಾಗಿ ಪೇಪರ್ ಮಂಡನೆ ನಾನು ಮಾಡಿದೆ. ಅದರಲ್ಲಿ ಮಾಡಿದಾಗ ಸಮುದ್ರ ಮಾಲಿನ್ಯ ಹೇಗೆ ಆಗ್ತದೆ, ಯಾವ ರೀತಿಯಲ್ಲಿ ಆಗ್ತದೆ, ಇದರ ಇಂಪ್ಯಾಕ್ಟ್ ಏನು ಅಂತ ನಾನು ಕೊಟ್ಟೆ. ಸಂಘದ ತುಂಬ ಹಿರಿಯರಿಗೆ ಬಹಳ ಅದು ಹಿಡಿಸಿತು. ಎಕ್ಸ್ಪ್ಲನೇಷನ್ ಕೊಡಿ, ಹೌ ಯು ಕ್ಯಾನ್ ಸೊಲ್ಯೂಷನ್ ಹೇಗೆ ಮಾಡ್ತೀರಿ ಅಂತ ಹೇಳಿ ಅಂತ ಹೇಳಿದ್ರು. ನಾನು ಹಾಗೆ ಹೇಳಿದೆ, ನೋಡಿ ಸಮುದ್ರದ ಸುಮಾರು 80ರಿಂದ 100 ನಾಟಿಕಲ್ ಮೈಲ್ ಅಂತ ಇರ್ತದೆ ಉತ್ತರದಲ್ಲಿ, ಪಶ್ಚಿಮದಲ್ಲಿ. ಅಲ್ಲಿ ಆಳ ಸಮುದ್ರದಲ್ಲಿ ಮೀನುಗಾರಿಕೆ ನಡೆಯುತ್ತದೆ. ಆ ಆಳ ಸಮುದ್ರ ಮೀನುಗಾರಿಕೆಗೆ ಭಾರತದ ಮೀನುಗಾರಿಕೆಯಲ್ಲಿ ಇಷ್ಟವರೆಗೆ ಆ ಮಟ್ಟದ್ದು ನಾವು ಹೋಗಲಿಕ್ಕೆ ಆಗಲಿಲ್ಲ. ಆದರೆ ಅದನ್ನು ಲಾಭ ಪಡೆಯುವವರು ಫಾರಿನ್ನವರು. ಅಲ್ಲಿ ಸಮುದ್ರದ ಮೀನು ಸತ್ತಾಗ ಇತರ ಮೀನಿಗೆ ಸಾವಿಗೆ ಅದೊಂದು ಮೂಲ ಕಾರಣ ಆಗ್ತದೆ. ಆದ ಕಾರಣ ದೊಡ್ಡ ಪೊಲ್ಯೂಷನ್ ಆಗ್ತದೆ ಅಂತ ಹೇಳಿ ನಾನು ಸಬ್ಮಿಟ್ ಮಾಡಿದಾಗ ಅದು ರಾಷ್ಟ್ರೀಯ ಮಟ್ಟದಲ್ಲಿ ಆ ಇಶ್ಯೂ ತಗೊಳ್ಬೇಕು ಅಂತ ಆಯಿತು. ಆದ ನಂತರ ನಾವೇನು ಮಾಡ್ತೀವಿ ಸೊಲ್ಯೂಷನ್ ಅಂತೇಳಿ ಅದರಲ್ಲಿ ಮತ್ತೆ ಮಧ್ಯಾಹ್ನದ ನಂತರ ನನ್ನ ಹತ್ರ ಕೇಳಿದೆ ಏನು ಮಾಡುವ. ನಾ ಹೇಳಿದೆ, ಆಲ್ ಓವರ್ ಇಂಡಿಯಾದಲ್ಲಿ ಜನಜಾಗೃತಿ ಮಾಡಬೇಕು. ಸರ್, ತಾವು ಈ ಹೋರಾಟದ ಮೂಲಕ ತಾವು RSSನಲ್ಲೂ ಅದರ ಒಂದು ರೀತಿಯ ಕಣ್ಮಣಿಯಾಗಿದ್ದು ಬೆಳೆದ್ರಿ, ರಾಷ್ಟ್ರ ಮಟ್ಟಕ್ಕೂ ಹೋದ್ರಿ. ಆಡ್ವಾಣಿ, ವಾಜಪೇಯಿಯಂತಹ ಅಂಥ ಮಹಾನಾಯಕರ ಜೊತೆಗೂ ತಮಗೂ ಸಂಪರ್ಕ ಬಂತು. ಹೌದು. ಆದರೆ BJPಯಲ್ಲಿ ಯಾಕೆ ನಿಮಗೆ ನಿಮ್ಮ ಬೆಳವಣಿಗೆ ಅಷ್ಟೊಂದು ಉತ್ತುಂಗಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ? ಯಾರು ಅಡೆತಡೆ ಹಾಕಿದ್ರು ಅದಕ್ಕೆ?
ಈಗ ನಾನು ವೈಯಕ್ತಿಕವಾಗಿ ಯಾರನ್ನು ದೂಷಣೆ ಮಾಡೋದಿಲ್ಲ. ನಾನು ಒಬ್ಬ ಸಾಹಿತಿಯಾಗಿ, ಒಬ್ಬ ಹೋರಾಟಗಾರನಾಗಿ ನನ್ನ ವೈಯಕ್ತಿಕವಾಗಿರೋದರೆ ನಾನು ಜೀವನದಲ್ಲಿ ನನ್ನ ಕೈ ನೀಡಿ ಬೆಗ್ಗು ಮಾಡಿದವನಲ್ಲ. ತಾವು ಯಡಿಯೂರಪ್ಪರ ಬಹಳ ಹತ್ತಿರದ ಅನುಯಾಯಿ, ಅವರನ್ನು ಅಪ್ಪಾಜಿ ಅಂತ ಕರೀತೇನೆ, ಈಗಲೂ ಕರಿತೀರಿ. ಅವರ KJP ಸೇರಿದ್ರಿ ತಾವು. ಇಲ್ಲಿ ಒಂದು ಆ ಸಂದರ್ಭದಲ್ಲಿ ನೀವು ಕುದುರೆ ಸಾರೋಟು ತಂದು ಪ್ರಚಾರ ಮಾಡಿದ್ರಿ. ಆ ದಿನಗಳು ಹೇಗಿದ್ವು ನಿಮಗೆ? ಆಗ ನಿಮ್ಮೊಟ್ಟಿಗಿದ್ದವರು BJPಯಲ್ಲಿದ್ರು, ಅವರ ಎದುರನ್ನು ನೀವು ನಿಮ್ಮವರನ್ನೇ ವಿರುದ್ಧವೇ ನೀವು ಹೋರಾಟ ಮಾಡಬೇಕಾಗಿತ್ತು. ಕರೆಕ್ಟ್. ಆ ಒಂದು ಸಿಚುವೇಶನ್ ಹೇಗಿತ್ತು? ತುಂಬ ರೋಚಕವಾದಂಥ ವಿಷಯ ಅದು. ನೋಡಿ, ಯಡಿಯೂರಪ್ಪರು ಫೋನ್ ಮಾಡಿದ್ರು ಒಂದು ದಿವಸ. ಅವ್ರು ಜೈಲಿಂದ ಹೊರಗೆ ಬಂದ ಕೂಡಲೇ, ನಾನು ಅವರು ಜೈಲಿರುವಾಗಲೂ ಜೈಲಲ್ಲಿ ನೋಡ್ತಾ ಹೋಗಿದ್ದರೆ ನನಗೆ ಅಷ್ಟು ಅವರ ಮೇಲೆ ಅಭಿಮಾನಗಳು, ಅಷ್ಟು ಜೈಲಿರೋ ಕಣ್ಣೀರು ಹಾಕಿದ್ದೀರ. ಫೋನ್ ಮಾಡಿದರು, ರಾಮಚಂದ್ರ ನಾನು ಬದುಕಬೇಕಾದ್ರೆ ಪಕ್ಷ ಮಾಡಬೇಕು, ನೀನು ಬಾ ಬೆಂಗಳೂರಿಗೆ ಅಂತ ಹೇಳಿದ್ರು. ನನಗೆ ಒಂದು ಫೋನ್. ನಾನು 2 ಜಿಲ್ಲೆಯಲ್ಲಿ ಯಾರನ್ನು ಕರೀಲಿಲ್ಲ, ಒಬ್ಬನೇ ಕರಿಬೇಕು, ಇವತ್ತು ರಾತ್ರಿ ಹೊರಟು ಬಾ ಅಂತ ಹೇಳಿದ್ರು. ಬೆಳಿಗ್ಗೆ ಹೋದೆ. 7-8 ಜನ ಪ್ರಮುಖರೆಲ್ಲ ಇದ್ದರು ಅಲ್ಲಿ. ಮನೆಯಿಂದ ಒಳ್ಳೆ ರೀತಿಯ ಸ್ವಾಗತ ಮಾಡಿದ್ರು. ನಿಮ್ಮನ್ನೊಬ್ಬರನ್ನೇ ಕರೆಯುವುದು, ನೀವೊಬ್ಬರು ನನ್ನೊಟ್ಟಿಗೆ ಇರಬೇಕು, ನಿಮಗೆ ಏನೆಲ್ಲ ಸಂಘಟನೆಯಲ್ಲಿ ಆಗಬೇಕು ಜವಾಬ್ದಾರಿ ಕೊಡ್ತೇನೆ, ನನ್ನೊಟ್ಟಿಗೆ ಇರು ಅಂತ ಹೇಳಿದ್ರು. ಆ ಮೂಲಕ ನಾನು ಅವರೊಟ್ಟಿಗೆ ಸೇರಿದೆ. ನಾನಂತ ಹೇಳಿದ್ರೆ ಅಷ್ಟು ಆದಂಥ ಇದು ಅವರ ಮೇಲೆ. ಆನಂತರ KJPಯಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಅಲ್ಲಿ ಧನಂಜಯ ಕುಮಾರ್ ಅಂತ ಅಧ್ಯಕ್ಷರಿದ್ದರು. ಅವರು ಮುಂಚೆ ಇಲ್ಲಿ MLA ಇದ್ದಾಗ, ಅವರು ನನಗೆ 94ರಲ್ಲಿ MLA ನನಗೆ ಅವಿರೋಧವಾಗಿ ಕ್ಯಾಂಡಿಡೇಟ್ ಡಿಕ್ಲೇರ್ ಆದಾಗ VS ಆಚಾರ್ ಮತ್ತು ಸೇರಿಸ್ಕೊಂಡು ಕೊಟ್ಟು ಕ್ಲಿಯರಾಗಿ ವರ್ಕ್ ಸ್ಟಾರ್ಟ್ ಮಾಡಿದ ನಂತರ, ಯಾರೋ ಒಬ್ಬನಿಗಾಗಿ, ಕೋಟ್ಯಾಧೀಶನಿಗಾಗಿ, ಮುಂಚೆ ನಾನು ಒಮ್ಮೆ MLA ಆದರೆ ಪರ್ಮನೆಂಟ್ MLA ಆಗುತ್ತೇನೆ ಅಂತ ಹೇಳುವ ಭ್ರಮೆಯಲ್ಲಿ ನನ್ನನ್ನು ತಪ್ಪಿಸುವ ಕೆಲಸವನ್ನು ಮಾಡಿದರು. ಯಾರದು? ಅದು ಹೇಳಲಿಕ್ಕೆ ಆಗಬಾರ್ದು. ಅದು ಪಕ್ಷದ ಒಳಗಿನ ಒಬ್ಬರು ಮಾಡಿದ್ದಾರೆ, ಅವರಿಗೆ ಇಲ್ಲ ಪಕ್ಷದಲ್ಲಿ ಬಿಡಿ. ಅವರು ಮಾಡಿದರು. ಆಗ ಈ ಧನಂಜಯ ಟೇಕನ್ ಮನಿ ತೆಕ್ಕೊಂಡು ಮೊಬಲೈಸ್ ಮಾಡಿ ನನ್ನ ಸೀಟನ್ನು ಕಳಿಸ್ಬಿಟ್ಟ. ಆದರೂ ನಾನು ಆ ದಿವಸ ನನ್ನ ತಮ್ಮನ ಮದುವೆಯಿಂದ ಬಾಂಬೆಗೆ ಹೋದು, ಇಲ್ಲಿ ಗಲಾಟೆ ಆಯಿತು. ನನಗೆ ಸೀಟ್ ಕೊಡೋದಕ್ಕೆ ಇಡೀ ಜಿಲ್ಲೆಯಲ್ಲಿ ಕ್ಷೋಭೆ ಆಯಿತು. ಇಮಿಡಿಯೇಟ್ಲಿ VS ಆಚಾರ್, ರುಕ್ಮಾಯಿ ಪೂಜಾರಿ ಮನೆಗೆ ಬಂದು ರಾಮಚಂದ್ರ ನಾಮಿನೇಷನ್ ಆಗಬೇಕು ಅಂತ ಒತ್ತಾಯ ಮಾಡಿದ್ರು. ನೆಕ್ಸ್ಟ್ ಡೇ ಬೆಳಿಗ್ಗೆ ಬಂದು ನಾಮಿನೇಷನ್ ಮಾಡ್ಕೋ ಸ್ಥಿತಿಯಲ್ಲಿ ನಾನಿರಲಿಲ್ಲ ಬಾಂಬೆ ಅಂತ. ಸೊ ಐ ಲಾಸ್ಟ್ MLA-ಶಿಪ್. ಅನಂತರ 98ರಲ್ಲಿ 2008ರಲ್ಲಿ ನಾನು ನಮ್ಮದು ಅಖಿಲ ಭಾರತ BJP ಮೀನುಗಾರ ವೇದಿಕೆಯ ಒಬ್ಬ ಸಂಚಾಲಕನಾಗಿದ್ದೆ. ಅಲ್ಲಿ ಒಂದು ಹೋರಾಟ ತೆಕ್ಕೊಂಡಿದ್ದೆ ನಾನು. ಇಡೀ ದೇಶದಲ್ಲಿ ಒಂದೊಂದು ಮೀನುಗಾರರ ಸಾಗರದ ತಾಗಿದಂಥ ರಾಜ್ಯದಲ್ಲಿ ಒಂದು ಸೀಟನ್ನು ಮೀನುಗಾರಿಗೆ ಕೊಡಬೇಕು, MP ಸೀಟು ಅಂತ. ಆಗ ಒಬ್ಬ ಠಾಕ್ರೆ ಅವರು ಅಂತ ಹೇಳಿದರು, ಅವರು ರಾಷ್ಟ್ರ ಅಧ್ಯಕ್ಷರಾಗಿದ್ದರು. ಅವರು ಅಲಾಟ್ಮೆಂಟ್ ಕೊಟ್ಟರು, ಎಲ್ಲ ರಾಜ್ಯದಿಂದ ಒಂದೊಂದು. ಕೇರಳದಲ್ಲಿ 1 ಕೊಟ್ಟರು, ಮೆಡ್ರಾಸಲ್ಲಿ 2 ಕೊಟ್ಟರು, ಇಲ್ಲಿ 1 ಕೊಟ್ಟಾಗ ಉಡುಪಿ ಕೊಟ್ಟರು. VS ಆಚಾರ್ ಕರೆದು ನನಗೆ ಹೇಳಿದರು, ರಾಮಚಂದ್ರ ಈಗ ನಿನ್ನ ಟೈಮ್, ರೆಡಿ ಆಗುವಂತ. ಎಲ್ಲ ರೆಡಿಯಾಗಿ ಎಲ್ಲ ಆದಂಥ ಕೂಡಲೇ ಏನಾಯಿತು ಅಂತ ಹೇಳಿದ್ರೆ, ಎಲ್ಲ ವರ್ಕ್ ಸ್ಟಾರ್ಟ್ ಮಾಡುವಾಗ ಕೊಡಗಿಯವರು ಮನೋರಮ ಮತ್ತು ಪ್ರಮೋದ್ ಮಧ್ವರಾಜ್ ಅಂತಂದರು ಪಕ್ಷಕ್ಕೆ ತಂದು ಅವ್ರಿಗೆ ಕೊಡಬೇಕು ಅಂತ. ಅವರು ಬಂದದ್ದು ಯಾಕಂದರೆ ಮೊಗವೀರ ಸೀಟು ಅಂತ ಗಂಡು ಬಂದದ್ದು, ಜನರಲ್ ಅಂತ ಬರಲಿಲ್ಲ. ಅವರು ಕೊಡಬೇಕು ಅಂತ ಆಯಿತು ಇಮಿಡಿಯೇಟ್ಲಿ. ಆಗ ಅಲ್ಲಿ ಗಲಾಟೆ ಆಯಿತು. ಕಾರ್ಯಕರ್ತರು NT ಅಸೆಂಬ್ಲಿ ಕ್ಷೇತ್ರ ಜಿಲ್ಲಾ ಮೀಟಿಂಗ್ ಆಯಿತು. ಎಲ್ಲರೂ ಹೇಳಿದ್ರು ಬೈಕಂಪಾಡಿ ಕೊಡಬೇಕು. ಅವರು ಹೋರಾಟ ಮಾಡಿ ಇದು ಮಾಡಿದ್ದು. ಆವಾಗಲೇ MRPL ಹೋರಾಟ 92ರಲ್ಲಿ ಆದದ್ದು. ಆನಂತರ ನಾನು ನಿರಂತರ ಆದರೂ ಪಕ್ಷ ಬಿಡಲಿಲ್ಲ, ಪಕ್ಷದ ಸಂಘಟಕನಾಗಿದ್ದೆ, ವರ್ಕ್ ಮಾಡಿದ್ದೆ, ರಾಜ್ಯ ಮಟ್ಟ ಜವಾಬ್ದಾರಿ ಇದ್ದರು, ಕೊಡಲಿಲ್ಲ. ಕೊಡೋದಕ್ಕೆ ನಾನು ಬಿಟ್ಟು ಬಂದೆ. ಆಗ ನೀವು ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಸಂಘಟನಾ ನೆಲೆಯಲ್ಲಿ ಒಂದು ಪ್ರಮುಖ ಹುದ್ದೆಯಲ್ಲಿ ಇದ್ದೀರಿ, ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಆಗಿದ್ದೇನೆ. ನೋಡಿ, KJP ಸ್ಥಾಪಿಸಿದ ಮೇಲೆ ಅದರಿಂದ ಪೂರ್ಣ ಕಳಚಿಕೊಂಡು ಯಡಿಯೂರಪ್ಪರು ಪುನಃ BJP ಸೇರ್ಪಡೆಯಾದ್ರು. ಎಲ್ಲಾ ಸ್ಥಾನಮಾನಗಳು ಅವರಿಗೆ ಸಿಕ್ಕಿದ್ವು, ಅವರು ಪಡ್ಕೊಂಡ್ರು. ನೀವು ಅಪ್ಪಾಜಿ ಅಂತ ಕರೆಯುವ ಯಡಿಯೂರಪ್ಪರು ನಿಮ್ಮನ್ನು ಯಾಕೆ ಆ ಸಂದರ್ಭದಲ್ಲಿ ಮರೆತರು, ಅಥವಾ ಮರೆತಿಲ್ಲದಿದ್ರೆ ನಿಮ್ಗೆ ಯಾಕೆ ಸ್ಥಾನ? ಅವರು ಮರೆಯಲಿಲ್ಲ, ನಾನು ಹೇಳ್ತೀನಿ, ಅವ್ರು ಮರೆಯಲಿಲ್ಲ. ಅವ್ರು ಆ ನಂತರ ಕೂಡ 2-3 ಅವಕಾಶ ಮಾಡಿಕೊಟ್ರು. ಆದರೆ ಇಲ್ಲಿಯ ಲೋಕಲ್ ಪೊಲಿಟಿಕ್ಸ್ ಅಡ್ಡಗಾಲ ಹಾಕಿದರು. ಒಂದು ದೊಡ್ಡ ವಿಷಯ ಅಂದರೆ, ನಾನು ಒಂದು ರೀತಿಯಾದ ವೈಯಕ್ತಿಕ ಹೇಳಬಾರದು, ಮನುಷ್ಯನಿಗೆ ರಾಜಕೀಯದಲ್ಲಿ ಅತಿ ಪ್ರತಿಭೆ ಇರಬಾರದು. ಆ ಪ್ರತಿಭೆಯೇ ಸಂಶಯಕ್ಕೆ ಕಾರಣ ಆಗ್ತದೆ. ನನಗೆ ಗೊತ್ತಿದ್ದಾಗೆ ಒಂದು ಸಾರಿ ನಮ್ಮ ಜಿಲ್ಲಾ ಮೀಟಿಂಗ್ ನಡೆಯಿತು. ಅದರಲ್ಲಿ ನನಗೆ ಉಪಾಧ್ಯಕ್ಷನಾಗಿದ್ದೆ. ಆಗ ನನಗೊಂದು ಮಾತು ಕೊಟ್ಟರು, ಇವತ್ತು ನಿಮ್ಮದೊಂದು ಭಾಷಣ ಆಗಬೇಕು ಅಂತ ಬಂತು. ನಿಮ್ಮದೊಂದು ಭಾಷಣ, ಪ್ರಾಸ್ತಾವಿಕ ಭಾಷಣ ನಿಮ್ಮದಾಗ. ನಾನು
ವೈಜ್ಞಾನಿಕವಾಗಿ BJP ಏನು ಮುಂದೆ ಏನು ಅನ್ನುವ ರೀತಿಯಲ್ಲಿ ನಾಸ್ಟ್ರಾಡಮಸ್ನ ಬಗ್ಗೆ ಉಲ್ಲೇಖ ಮಾಡಿ ಸಮೀಕರಣ ಮಾಡಿ ಭಾಷಣ ಮಾಡಿದೆ. ಅದು ನಮ್ಮ ಅನ್ವರ್ ಮಾನಿಪಾಡಿ ಅವರೆಲ್ಲ ನಾನು ಮಾಡಿದಂತ ಹೇಳಿದರು. ಈ ರೀತಿಯ ನಮ್ಮ ಪ್ರಭಾವಿ ಭಾಷಣ ಪಕ್ಷದಲ್ಲಿ ಮಾಡುವವರಿಲ್ಲ. ನಿನ್ನ ಸಾಹಿತ್ಯ ಮತ್ತು ಎಲ್ಲವೂ ಸೇರಿ ಅದ್ಭುತ ಭಾಷಣ ಮಾಡಿದ್ರು. ಎಲ್ಲರೂ ಕೂಡ ನಮ್ಮ ಪಕ್ಷದವರು ನಲೀನ್ ಕೂಡ ಹೇಳಿದ್ರು ಬಾಲ್ಕುಳಿತದ್ದು. ಆ ದಿವಸವೇ ನನ್ನಿಂದ ಇವತ್ತಿನವರೆಗೆ ಒಂದು ಭಾಷಣ ನನಗೆ ಕೊಡೋದಿಲ್ಲ. ಸರ್, ಈ ಕಣ್ಣೀರಿಗೆ ಯಾರು ಕಾರಣ ಅಂತ ನೀವು ತೋರಿಸ್ತೀರಿ? ಯಾರು ಅಂತ ನಾನು ಪಕ್ಷದ ಆಂತರಿಕ ವಿಷಯಗಳ ಬಗ್ಗೆ ನಮ್ಮ ಲೀಡರ್ಸ್ಗಳ ಬಗ್ಗೆ ಆರೋಪ ಆಗಲಿ ತಯಾರಿಲ್ಲ. ಸರಿಯೂ ಅಲ್ಲ ಅದು. ಅದು ನನ್ನ ಒಬ್ಬ ಪ್ರಜ್ಞಾವಂತ ಕಾರ್ಯಕರ್ತನಿಗೆ ಹೇಳಿಸಿದ್ದು ಅಲ್ಲ ಅದು. ಆದರೆ ನೋವುಂಟಲ್ಲ, ಕಾರ್ಯಕರ್ತರಿಗೆ ಎಲ್ಲಿ ಗೊತ್ತಿದೆ ಯಾರು ಏನು ಯಾಕೆ ಏನು. ಒಂದನೇದಾಗಿ ತಾವು ಹೇಳಿದಾಗೆ ವಿದ್ವತ್ತು, ಎರಡನೇದಾಗಿ ಜನಬಲ, ಮೂರನೇದಾಗಿ ಜಾತಿ, ಇದೆಲ್ಲ ವರ್ಕೌಟ್ ಆಗ್ತದೆ ರಾಜಕೀಯದಲ್ಲಿ, ಆಯ್ತಲ್ಲ. ನಾಲ್ಕನೇದಾಗಿ ಧನಬಲ, ಇದೆಲ್ಲ ಬೇಕು. ನಾನು ನನ್ನ ಮಹಾಲಕ್ಷ್ಮಿ ಕಂಪನಿ ದುಡಿದು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದರು, ದಾನ ಧರ್ಮ ಮಾಡಿಯೇ ಎಲ್ಲವನ್ನು ಕೊಟ್ಟದ್ದು. ನನಗಾಗಿ ಏನು ಮಾಡಿಕೊಂಡಿಲ್ಲ, ಒಂದು ಸ್ವಂತ ಕಾರು ಮಾಡಿಕೊಂಡಿಲ್ಲ, ಎಂತೋ ಮಾಡಿಕೊಂಡಿಲ್ಲ. ಎಲ್ಲ 15 ಜನ ಮುದುಕರನ್ನು ದತ್ತು ತೆಕ್ಕೊಂಡು ಬೆಳೆಸಿದ್ದೇನೆ. 2 ಮಕ್ಕಳಿಗೆ ನಾನು ಒಬ್ಬಳು PhD ವರೆಗೆ ಓದಿಸ್ತಾ ಇದ್ದೇನೆ. ಈಗಲೂ ಕೂಡ ನಾನು ಇದನ್ನು ಸಮರ್ಪಣೆ ಮಾಡ್ತಿದ್ದೆ, ನನಗೇನು ಕೊಡೋದಿಲ್ಲ. ರಾಮಚಂದ್ರ ಬೈಕಂಬಡಿ ಸರ್, ಈಗ ಆ ನಂತರವೂ ಯಡಿಯೂರಪ್ಪರು ತಮಗೆ 2 ಅವಕಾಶಗಳನ್ನು ಕೊಟ್ರಿ ಅಂತ ಹೇಳಿದ್ರಿ. ಅವರು ಸರ್ವೋಚ್ಚ ನಾಯಕರು ಅಂತ ತಾವು ಈಗ ಹೇಳ್ತೀರಿ. ಹಾಗಿದ್ರೆ ನಿಮ್ಮ 2 ಅವಕಾಶಗಳಿಗೂ ಅಡ್ಡಿ ಹಾಕಿದ್ದು ಈ ಭಾಗದ ನಾಯಕರೇ ಆದ್ರಿಂದ ಆಗಿರಬಹುದು ಅಂತ ಅನಿಸಬಹುದಾದ್ರಿಂದ, ಹಾಗಿದ್ರೆ ಯಡಿಯೂರಪ್ಪರನ್ನು ಮೀರಿದ ಸಾಮರ್ಥ್ಯ ಇವರದ್ದ? ಇಲ್ಲ, ಅದೆಲ್ಲ ಗೊತ್ತಿಲ್ಲ ಅವರಿಗೆ. ಅಡ್ಡಕಾಲಿಗೆ ಹೇಗೆ ಬಂತು, ಯಾವ ಮೂಲದಿಂದ ಬಂತು, ಅವರಿಗೆ ಯಾರು ಅಡ್ಡಕಾಲಿ ಹಾಕಿದರೆ, ಯಾರು ಪ್ರೇರಣೆ ಕೊಟ್ಟರು, ಅದು ಯಾವುದು ಗೊತ್ತಿಲ್ಲ. ಇಟ್ಸ್ ಆಲ್ ಒಂದು ರೀತಿಯ ಒಂದು ಹಿಡನು ಇದೆಲ್ಲ. ಯಾಕೆಂದರೆ ಅದಕ್ಕೆ ಹೇಳಿದ್ದು, ಒಂದು ನನ್ನ ಪ್ರತಿಭೆ ನನಗೆ ಜಾಸ್ತಿ ಆಯಿತು. ಎಲ್ಲ ಕಡೆಗೆ ಹೋರಾಟಗಳು, ಎಲ್ಲ ಹೆಸರುಗಳು, ಅವರಿಗೆ ಹೆಸರು. ನಾನು ಒಂದು ಸಾರಿ ತಪ್ಪು ಮಾತಾಡಿದೆ. ಒಂದು ಸಾರಿ ಈಗ MP ಗಳು ಅವರು ಇವರು ಎಲ್ಲ ನಿಂತಿದ್ದಾರೆ, MLA ಗಳೆಲ್ಲ ಇದ್ದಾರೆ. ರಾಮಚಂದ್ರ ಬೈಕಂಬಡಿ ಇದ್ದ ಮೆರಿಟ್ ಯಾರಿಗಿದೆ ಅಂತ ಕೇಳಿದ್ದೆ ನಾನು ಸರ್ ಜಿಲ್ಲಾ ಮೀಟಿಂಗ್. ರಾಮಚಂದ್ರ ಬೈಕಂಬಡಿ ಇದ್ದ ಮೆರಿಟ್ ಯಾರಿಗಿದೆ ಕೊಡಿ ಅಂತ ಹೇಳಿದೆ. ಯಾರು ಉತ್ತರಿಸಲಿಲ್ಲ. ಅದು ನೋವಿನಿಂದ ಹೇಳಿದ ಮಾತು. ಅಪ್ಪಾಜಿ ಮೊನ್ನೆ ಬಂದಾಗ ನಾನು ನೇರವಾಗಿ ಹೇಳಿದ್ದೆ. ಮೊನ್ನೆ ಅವ್ರು ಲಂಡನ್ನಿಂದ ಬಂದ ಕೂಡಲೇ ಫೋನ್ ಮಾಡಿದ್ದೆ, ಬನ್ನಿ ಅಂತ ಹೇಳಿದ್ದಾರೆ ವಿಜಯೇಂದ್ರ. ಹೋಗಿದ್ದೆ, ಕೇಳಿದರು ಹೀಗೆ ಅಪ್ಪಾಜಿಗೆ ಹೇಳಿದೆ, ನೀವು ನಿಮ್ಮ ತೆಗೆಯುವ ಅಗತ್ಯ ಏನಿತ್ತು, ನಿಮ್ಮನ್ನು ತೆಗೆಯುವ ಅಗತ್ಯ ಇತ್ತಾ? ನನಗೆ ಭಯ ಇಲ್ಲ ಅವ್ರ ಹತ್ರ ಮಾತಾಡಲಿ. ನಾನು ಭಾಳ ಅಷ್ಟು ಕ್ಲೋಸ್ ಆಗಿ ಅವ್ರ ಹತ್ರ ತೆಗೆಯುವ ಅಗತ್ಯ ಇತ್ತು. ಇಲ್ಲ, ತೆಗೆದರೆಲ್ಲ ಹೌದು. ನಿಮ್ಮನ್ನು ತೆಗೆದಾಗ 110 ಜನ ಸಾಧು ಸನ್ಯಾಸಿಗಳು ಬಂದು ಕಣ್ಣೀರು ಹಾಕಿದರು ಈ ಕಾವೇರಿಯಲ್ಲಿ. ನೀವು ಕಣ್ಣೀರು ಹಾಕಿದೆ, ನಾನು ರಾಮಚಂದ್ರ ಬೈಕಂಬಡಿ ಕಣ್ಣೀರು ಹಾಕಿದ್ದೆ. ಈ ಕಣ್ಣೀರಿನ ಶಾಪ ಎಲ್ಲಿ ರೀಚ್ ಆಗ್ತದೆ ಅಂತ ಕೇಳಿದೆ ನನ್ನ ಅಪ್ಪಾಜಿ ಹತ್ರ. ಅಂತ ಹೇಳಿದ್ರು ಅವರು. ನಾನು ಹೇಳಿದೆ, ನನ್ನ ಮನಸ್ಸು ನೋವಿನಿಂದ ಹೇಳುತ್ತಿದ್ದೇನೆ, ಇದರ ಶಾಪ ಎಲ್ಲಿ ರೀಚ್ ಆಗ್ತದೆ ಅಂತ ಕೇಳಿದವರ ಹತ್ರ. ಕೈ ಗಟ್ಟಿ ಹಿಡಿದ್ರು. ವಿಜಯೇಂದ್ರ ಬಂದರು, ನಮಗೆ ಮಾತಾಡಲಿಕ್ಕೆ ಹೋಗ್ತೇವೆ ಅಂತ ಕರ್ಕೊಂಡು ಹೋದರು. ಅಂಥ ಒಂದು ಬಾಂಧವ್ಯ ನನ್ನದು ಅವ್ರದ್ದಿದೆ. ಅದಕ್ಕಿಂತ ದೊಡ್ಡದು ಏನಿರ್ಬೇಕು. ಯಾವ ಕಾರ್ಯಕರ್ತರಿಗೂ ಅಷ್ಟು ನಿಕಟವಾಗಿ ತನ್ನ ನೋವನ್ನು ಹೇಳುವಂಥ ಅವರ ಅವಕಾಶ ಕೊಡೋದಿಲ್ಲ ಯಾರಿಗೂ. ಹಾಗಾದರೆ ನಾನು ಏನು ಅವರಿಂದ ಪಡೆಯಲಿಲ್ಲ ಎಕ್ಸೆಪ್ಟ್ ಮೈ ಆಪರೇಷನ್. ಈಗ 40% ಸರ್ಕಾರ ಅಂತ ಹಂಗಿಸ್ತಾರಲ್ಲ, ಇವತ್ತು ಪಕ್ಷದ ಬಗ್ಗೆ, ಸರ್ಕಾರದ ಬಗ್ಗೆ ನಿಮ್ಮ ಹಿರಿಯ ನಾಯಕರಾಗಿ ನಿಮ್ಮ ಅದು ತಪ್ಪದು. 40% ಅನ್ನೋದು ಶಬ್ದ ಉಂಟಲ್ಲ, ಅದೊಂದು BJPಯ ಹೆಸರನ್ನು ಹಾಳು ಮಾಡಲಿಕ್ಕೆ ಉಪಯೋಗಿಸಿದಂಥ ಕಾಂಗ್ರೆಸ್ನವರ ಒಂದು ಮಾತದು. 40%, 20% ಏನೇ ಪರ್ಸೆಂಟ್ ಇಲ್ಲ. 70 ವರ್ಷದಲ್ಲಿ ಪರ್ಸೆಂಟೇಜ್ ತೆಕ್ಕೊಂಡವರು ಯಾರು ಸ್ವಾಮಿ? ಯಾರು? ನನ್ನ ಪ್ರಶ್ನೆ. ಆ 20%, 10% ಹೇಗೆ ಹೋಗ್ತದೆ ಯಾರಿಗೆ ಗೊತ್ತಿದೆ? ದೇಶದಲ್ಲಿ ಎಲ್ಲರಿಗೂ ಗೊತ್ತಿದೆ 70%. ಅದಕ್ಕೆ 20% ಸೇರಿಸ್ಕೊಂಡು BJP ಅವ್ರು ತಗೊಳ್ತಾರೆ ಅಂತ ಹೇಳಿ. BJPಯವರು ಯಾರು ತೆಕ್ಕೊಳ್ಳೋದು ಅಂತ ಆ್ಯಕ್ಷನ್ ತೆಗೊಳ್ತೇವೆ ನಾವು ಪಾರ್ಟಿಯವರು ಅವರ ಮೇಲೆ. ಯಾರು ತೆಕ್ಕೊಳ್ಳೋದು ಹೇಳಿ. ಸುಮ್ಮನೆ ಒಂದು ಜನರಲ್ ಆಗಿ BJPಯವರು 40% ಅಂತ ಹೇಳಿದರೆ ಆಗುತ್ತದ? ಇದನ್ನು ಈ ರಾಜ್ಯದ ಜನ ಒಪ್ಪೋದಿಲ್ಲ. ಅದೊಂದು ಮಾಮೂಲಿ ಶಬ್ದ ಕಾಂಗ್ರೆಸ್ನವ್ರದ್ದು. ನಾನು ವಿರೋಧ ಮಾಡ್ತೇನೆ.
ಬಹಳ ದೀರ್ಘ ರಾಜಕೀಯ ಬದುಕಿನಲ್ಲಿ ನೀವು ಇಷ್ಟು ಹೊತ್ತು ಮಾತಾಡಿದ್ರಲ್ಲಿ ನಿಮ್ಮ ಒಟ್ಟು ಬದುಕು ನೋವಿನಿಂದ ಕೂಡಿದೆ ಅಂತ ಹೇಳಿದೆ. ಇದರಲ್ಲಿ ಆಶಾಕಿರಣ ಏನಾದರೂ ಇದೆಯಾ, ಮುಂದೆ ಇನ್ನೂ ಒಳ್ಳೇದಾಗ್ಬೋದು ಅಂತ ಹೇಳೋದು? ಒಳ್ಳೆಯದು ನನಗೆ ಕಾಣ್ತದೆ, ನನಗೆ ಕಾಣ್ತದೆ. ನಾನು ಅಯೋಧ್ಯೆ ಹೋರಾಟದಲ್ಲಿ ಅಲ್ಲಿ 1800 ಜನರ ಪ್ರಮುಖನಾಗಿ ನಾನು ಜೈಲಲ್ಲಿದ್ದೆ. ಆನಂತರ ಇಲ್ಲಿ ಬಂದಾಗ ಕೂಡ ನಾನು ಇಲ್ಲಿ 2 ಬಾರಿ ಪ್ರಭಾಕರ್ ಭಟ್ ಹೇಳಿದ್ರು, ನೀನು ಡಿಲ್ಲಿಗೆ ಹೋಗಬಾರ, ಅಯೋಧ್ಯೆಗೆ ಕಂಟ್ರೋಲ್ ಮಾಡಬೇಕು, ಇಲ್ಲಿ ನೀನು ಇರಬೇಕು. ಆಯ್ತುದ್ದೆ. ಇಲ್ಲಿ ಬೈಕಂಪಾಡಿಯಲ್ಲಿ ಆದದ್ದು ಏನು ಅಂತ ಘಟನೆಗೆ ನೀವೇ ಸಾಕ್ಷಿ ಇದ್ದೀರಿ. ಅದರಲ್ಲಿ ನನ್ನನ್ನು ಪ್ರಥಮ ಆರೋಪಿ ಮಾಡಿದರು. ನಾನು ಆರೋಪ ಮಾಡಿ ಕೋರ್ಟಿಗೆ ಬಂತು. ಕೋರ್ಟಿಗೆ ಬಂದಾಗ ಒಂದು ದಿವಸ ಕೋರ್ಟಿಗೆ 3rd ಡೇ ಹಿಯರಿಂಗ್ ಆಗುವಾಗ ಒಂದು ನೋಟಿಸ್ ಬಂತು. ಕೋರ್ಟಿಗೆ ಜಡ್ಜಿಗೆ ಲೆಟರ್ ಕೊಟ್ಟರು ಲಾಯರ್. ಅದರಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಆ ಲಾಯರ್ ರಾಮಚಂದ್ರ ಬೈಕಂಪಾಡಿ ಚೆಕ್ ಪೋಸ್ಟ್ ಮುಸ್ಲಿಮರ ಆರಾಧ್ಯ ದೇವರು. ಅವರಿಂದಾಗಿ ನಾವೆಲ್ಲ ಬಿಸ್ನೆಸ್ಗಳು ಈ ವರ್ಷ ಶಾಂತವಾಗಿ ನಡೆಸ್ಕೊಂಡು ಬಂದಿದ್ದೀವಿ. ಪೊಲೀಸ್ನವರು ಅವರನ್ನು ನಮ್ಮ ವಿರುದ್ಧ ಅವರನ್ನು ಬರೆದು ದಸ್ಕತ್ ಹಾಕಿ ಕೋರ್ಟಿಗೆ ಕೊಟ್ಟಿದ್ದಾರೆ. ಅವರ ಅಮಾಯಕರು, ಅವರು ನಮ್ಮ ಜಮಾಯತು, ಅವರನ್ನು ಬಿಡಬೇಕು ಅಂತ ನಾವು ನಿರ್ಣಯ ಮಾಡಿ ಕೋರ್ಟಿಗೆ ಸಬ್ಮಿಟ್ ಮಾಡ್ತೇವೆ ಅಂತ ಕೊಟ್ಟರು. ಅದು ಕೊಡಗುಳ್ಳೆ ಜಡ್ಜಿಗೆ ಆಯಿತು, ಓ ದೇವರೇ ಅಂತ. ಅದು ಇಮಿಡಿಯೇಟ್ಲಿ ಸೇಮ್ ಡೇ ಖುಲಾಸೆ ಮಾಡಿಬಿಟ್ರು. ನಾನು 3rd ಹಿಯರಿಂಗಿಗೆ ನನಗೆ ಖುಲಾಸೆ ಮಾಡಿಬಿಟ್ರು. ಪಾಪ ಬಾಕಿಯವರು ಮತ್ತೆ 2 ವರ್ಷ ಕೋರ್ಟಿಗೆ ನಡೀತಿದ್ದರು. ಆ ರೀತಿಯ ಆ ಮುಸ್ಲಿಂ ಬಾಂಧವರ ಮೇಲೆ ಅಂಥ ರೀತಿಯ ಒಂದು ನಿಷ್ಕಲ್ಮಶವಾದಂಥ ಕೊಟ್ಟು ನನ್ನನ್ನು ಅಯೋಧ್ಯೆ ಕೇಸಿಂದ ಹೊರಗೆ ತಂದಿದ್ದಾರೆ. ಅದು ಈ ನಮ್ಮ ಮಗೇರು ಸಮಾಜ ಎಲ್ಲರಿಗೂ ಗೊತ್ತಿದೆ, ಅದೆಲ್ಲ ಅಗತ್ಯ ನಾನು ಹೇಳುವಂಥದ್ದು ಅಗತ್ಯ ಇಲ್ಲ. ಆದ ಕಾರಣ ನನಗೆ ಕಾಣ್ತದೆ ಇಂಥದ್ರಲ್ಲಿ ಈಗ ಏನಾಗಿದೆ, ಭವ್ಯವಾದ ರಾಮ ಮಂದಿರ ಆಯಿತು. ನಾನು ರಾಮನ ಅಚಲವಾದಂಥ ಭಕ್ತ ಒಬ್ಬ, ಆಯ್ತಲ್ಲ. ಒಂದು ಸೆಕೆಂಡ್ ನನಗೇನು ಅಂತ ಹೇಳಿದರೆ, ಈ ದೇಶದ ಬರ್ನಿಂಗ್ ಪ್ರಾಬ್ಲಮ್ಗಳು ಏನೆಲ್ಲ ಇತ್ತಲ್ಲ, ಅದೆಲ್ಲ ಮೋದಿಯಿಂದ ಸಂಪೂರ್ಣವಾಗಿ ಕ್ಲಿಯರ್ ಆಗಿದೆ. ಈಗ ಎಲ್ಲಿ ಇವತ್ತಿನ ನೋಡಿ ಪಾರ್ಲಿಮೆಂಟಿನಲ್ಲಿ ನಿನ್ನೆ ಕೊಟ್ಟಂತಹ ಹಣಕಾಸಿನ ವರದಿಯ ಪ್ರಕಾರ ನೋಡುವಾಗ ಕೂಡ ಇಡೀ ಪ್ರಪಂಚದಲ್ಲಿ ಈಗ ವಿತ್ತೀಯ ದೃಷ್ಟಿಯಿಂದ ನಮ್ಮ ದೇಶ ಸೂಪರ್ ಆಗಿದೆ ಅಂತ ಉಂಟು. ಇದು ಒಪ್ಪತಕ್ಕಂಥ ಮಾತುಗಳು. ಯಾಕೆ 70 ವರ್ಷದಲ್ಲಿ ಈಗ ಮಾತ್ರ ಆಯಿತು, ಯಾಕೆ ಬೇರೆಯವರು ಇದು ಮಾಡಲಿಲ್ಲ? ಇದೆಲ್ಲ ಕಾರಣದಿಂದ ಮೋದಿ ಇನ್ನೂ ನೋಡಿ, ನನಗೆ ಗೊತ್ತಿದ್ದಾಗೆ ನನಗೆ ಇನ್ನೂ ಕೂಡ ಅವರೊಂದು 10 ವರ್ಷ ಪ್ರೈಮ್ ಮಿನಿಸ್ಟರ್ ಆಗಿರಬೇಕು ಅಂತ ನನಗೆ ಆಸೆ. ಆನಂತರ ಮೋದಿಯ ನಂತರ ಬರುವಂಥದ್ದು ಒಂದು ಪರಂಪರೆ, ಧಾರ್ಮಿಕ ಗುರು ಪರಂಪರೆ ಮೂಲಕ ಯೋಗಿ ಆದಿತ್ಯನಾಥ್ ಈ ವರ್ಷ 20 ವರ್ಷ ಈ ದೇಶವನ್ನು ಆಳ್ತಾರೆ. ಆಗ ನೋಡಿ ನಾಸ್ಟ್ರೇಡಾಮಸ್ನ ಭವಿಷ್ಯ ಪ್ರಕಾರ ಮತ್ತೆ ಈ ಪ್ರಪಂಚದಲ್ಲಿ ಬರತಕ್ಕಂಥದ್ದು ಒಂದೇ ಓಂಕಾರ ಧ್ವನಿ ಬರುವಂಥದ್ದು. ಆ ರೀತಿಯ ಭವ್ಯವಾದ ಪರಂಪರೆ ನೋಡಬೇಕು ಎನ್ನುವ ಆಸೆಯಿಂದ ನಾನು ಸಾಯ್ತಾ ಇದ್ದೇನೆ. ಸರ್, ತಾವು ಈ ದೀರ್ಘ ರಾಜಕೀಯ ಬದುಕಿನಲ್ಲಿ ಭಾರತೀಯ ಜನತಾ ಪಕ್ಷ ಚುನಾವಣಾ ತಂತ್ರವನ್ನು ಪದೇ ಪದೇ ಬದಲಿಸ್ತಾ ಬಂದಿದೆ. ಮೊದಲು ನೀವು ರಾಮ ಮಂದಿರ ಅಜೆಂಡಾದಲ್ಲಿ ಹೋದ್ರಿ, ಹಿಂದೂ ಧರ್ಮದಲ್ಲಿ ಹೋದ್ರಿ, ಇವತ್ತು ರಾಜಕೀಯ ಕೊಲೆಗಳನ್ನು ನೀವು ಲೆಕ್ಕಾಚಾರ ಮಾಡ್ತಿದ್ರಿ. ನಮ್ಮಲ್ಲಿ ಇಷ್ಟು ಹೋದ್ರೆ ನಿಮ್ಮಲ್ಲಿ ಅಷ್ಟು ಅಂತ. ಈ ಸಿದ್ಧಾಂತ ನಿಮಗೆ ಸರಿ ಅಂತ ಕಾಣುತ್ತೆ? ಯಾಕಂದ್ರೆ ನೀವು ಚಿತ್ತರಂಜನ್ ಆ ಪ್ರಕರಣದಿಂದ ಹಿಡ್ಕೊಂಡು ನೋಡಿ, ಮೇಸ್ತ ಪ್ರಕರಣ, ಈ ಯಾವ ಪ್ರಕರಣದಲ್ಲಿ ಕೂಡ ಸಂತ್ರಸ್ತರಾದವರಿಗೆ ನ್ಯಾಯ ಸಿಗಲಿಲ್ಲ. ಅದು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇದ್ದೂ ಸಹ ಇವತ್ತು ಕೂಡ ಮೇಸ್ತ ಪ್ರಕರಣ ಕಂಪ್ಲೀಟ್ ಆಗಲಿಲ್ಲ, ನ್ಯಾಯ ಸಿಗ್ತಾ ಇಲ್ಲ. ಆದ್ರೆ ರಾಜಕೀಯ ಕೊಲೆಗಳು ನಡೀತಾ ಇವೆ. ಅದು ಏನಾಗಿದೆ ಅಂತ ಹೇಳಿದ್ರೆ, ಯಾವುದೇ ರೀತಿಯಲ್ಲಿ ನೋಡಿ ನೀವು ರಾಜಕೀಯವಾಗಿ ಕೊಲೆಗಳು ಮಾಡಿದ್ದೆ ಯಾವ ರಾಜ್ಯವು ಪರ್ಫೆಕ್ಟ್ ಆಗಿಲ್ಲ. ನಾನೊಂದು ವರ್ಷ ಕೇರಳದಲ್ಲಿ ಓದಿದವ, ಇಂಜಿನಿಯರಿಂಗ್ 1 ವರ್ಷ ಓದಿದೆ. ಪಾಲ್ಘಾಟಿನಲ್ಲಿ ಹೋಗಿದ್ದೇನೆ, ಮಲಪ್ಪುರ ಜಿಲ್ಲೆ ಅದು. ಅಲ್ಲಿ ಯಾವ ರೀತಿಯ ನಡೆದಿದೆ ಅಂತ ನನಗೆ ಈಗಲೂ ಗೊತ್ತಿದೆ. ಅದೆಲ್ಲ ಅಲ್ಲಿ ಕೊಲೆಗಳು ಹೊರಗೆ ಹೋಗಲು ಸಾಧ್ಯ ಇಲ್ಲ. ಒಂದು ಸಾರಿ ಇದು ದಕ್ಷಿಣ ಭಾರತದ್ದು ಕವಿಗೋಷ್ಠಿ ನಡೆಯಿತು ತಿರೂರಲ್ಲಿ. 5 ಭಾಷೆಯ 5 ಕವಿಗಳು, ಪಂಚದ್ರಾವಿಡ ಕವಿ ಭಾಷೆದು ತುಳು ಭಾಷೆಯಲ್ಲಿ ನನ್ನನ್ನು ಕಳಿಸಿದ್ರು ಕರ್ನಾಟಕ ಸರ್ಕಾರ. BM ಹನುಮಂತಯ್ಯ ಅವನು ಕನ್ನಡ ಸಾಹಿತ್ಯ ಆಗಿ ಬಂದ, ನಾನು ಮತ್ತು ಇವರು ಗಜಪತಿ ರಾವ್ ತಮಿಳು, ಮೋಹನ್ ರಾವ್ ಇವರೆಲ್ಲ ಬಂದಾಯಿತು. 5 ಭಾಷೆಯಲ್ಲಿ ಬಂದಾಗ ನಾನು ತುಳುವನ್ನು ರೆಪ್ರೆಸೆಂಟ್ ಮಾಡಿದವ. ಅಲ್ಲಿ ಹೋಗಿದ್ವಿ. ಅಲ್ಲಿ ನಾವು ಹೋಗಿ ಇಳಿಯುವಾಗ ಅಲ್ಲಿಯ ಸ್ಥಿತಿಯತ್ತಿ ನೋಡಿ ನಮಗೆ ಭಯ ಆಯಿತು. ಇವತ್ತು ನಾನು ಇದರಲ್ಲಿ ಭಾಗವಹಿಸ್ತೇನೋ ಇಲ್ಲವೋ ಅನ್ನುವಂಥ ಭಯದ ವಾತಾವರಣಗಳಿತ್ತು. ಈಗ ಏನಾಯಿತು? ಹಾಗಿದ್ರೆ ತಮ್ಮ ಪ್ರಕಾರ ರಾಜಕೀಯ ಕೊಲೆಗಳನ್ನು ಮಾಡಿ ಅಧಿಕಾರಕ್ಕೆ ಬಂದ ಸರ್ಕಾರ ಹೆಚ್ಚು ಸಮಯ ಬಾಳುವುದಿಲ್ಲ ಮತ್ತು ಜನ ಒಪ್ಪುವುದಿಲ್ಲ. ವೆಸ್ಟ್ ಬೆಂಗಾಲ್ ಯಾಕೆ ಅವರು ಈಗ ಮೊನ್ನೆ ಅಧಿಕಾರ ಇನ್ನು ಸಿಗುವುದೇ ಇಲ್ಲ ಅಂತ ಗೊತ್ತಾದ ಕೂಡಲೇ ಮಮತಾ ಇವ್ರದ್ದು ಇದು ಸಿದ್ಧಾಂತ ಚೇಂಜ್ ಆಯಿತು. ಈ ವರ್ಷ 1 ವರ್ಷದಲ್ಲಿ ಯಾಕೆ ನೆಕ್ಸ್ಟ್ ಗೌರ್ಮೆಂಟ್ ಬರುವುದಿಲ್ಲ ಅಂತ ಈಗ ಚೀಫ್ ಮಿನಿಸ್ಟರ್ ಕೇರಳದವರು ಯಾಕೆ ಕೊಲೆಯವರು ಮಾಡಿಸುವುದಿಲ್ಲ?
ಯಾಕೆ ಅಲ್ಲಿ ಬರುವುದಿಲ್ಲ? ತ್ರಿಪುರದಲ್ಲಿ ಕಮ್ಯುನಿಸ್ಟ್ ರಾಷ್ಟ್ರ ಇತ್ತು, ಹೋಗಿ ಈಗ BJP ರಾಷ್ಟ್ರ ಇತ್ತು, ಯಾಕೆ ಒಂದೇ ಒಂದು ಕೊಲೆಗಳು ನಡೆಯುವುದಿಲ್ಲ? ಅಸ್ಸಾಮಿನಲ್ಲಿ ಇಷ್ಟು ಕೊಲೆಗಳು ನಡೆಯುತ್ತಾ ಇತ್ತು, ಎಲ್ಲ ಇತ್ತು. ಈಗ ಅದು BJP ಗೌರ್ಮೆಂಟ್ ಬಂದಿದೆ, ಯಾಕೆ ಕೊಲೆ ಬರುತ್ತಾ ಇಲ್ಲ? ಕಾಶ್ಮೀರದಲ್ಲಿ ನಿನ್ನೆ ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ನನಗೆ ಭಯ ಇತ್ತು, ಗ್ರೆನೇಡ್ ದಾಳಿ ಆಗ್ತದೆ, ನಾನು ಜೋಡೋ ಭಾರತ್ಗೆ ಹೋಗುವಾಗ ನನ್ನನ್ನು ಒಳ್ಳೆ ರೀತಿಯಲ್ಲಿ ಜನ ಸ್ವಾಗತ ಮಾಡಿದರು. ಯಾಕೆ ಮಾಡಿದರು? ಯಾರು ಮಾಡಿದ್ರು? ಅದು ಆ ವಾತಾವರಣ ಯಾರು ಕ್ರಿಯೇಟ್ ಮಾಡಿದರು? ಮೋದಿ. ಹಾಗಾದರೆ ತಮ್ಮ ಅಭಿಪ್ರಾಯ ನಾವು ವಿಸ್ತರಿಸಿ ಹೇಳುವುದಾದರೆ ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಕಷ್ಟ ಇದೆ ಅಂತ ಹೇಳ್ತೀರಾ? ಮುಂದಿನಿಲ್ಲ, ಈಸಿ ಆಗ್ತದೆ. ಹೋದಕ್ಕಿಂತಲೂ ಒಂದು 50 ಸೀಟ್ ಜಾಸ್ತಿ ಬರೋದು ಆಲ್ ಇಂಡಿಯಾದಲ್ಲಿ. ಯಾವ ರೀತಿಯಲ್ಲಿ ಇಂಡಿಯಾದಲ್ಲಿ 50 ಈ ಸಾರಿ ನಾನು ಹೇಳ್ತೇನೆ, ಒಂದು ವಿಶೇಷವಾದಂಥ ಒಂದು ಮತದಾರ ಇದ್ದಾರೆ ಈ ವರ್ಷ ಮೋದಿಯವರಿಗೆ, ಅದು ಮುಸ್ಲಿಂ ಮಹಿಳೆಯರು ಈ ದೇಶದಲ್ಲಿ. ಬಿಕಾಸ್ ಆಫ್ ದ ತಲಾಕ್, ಬಿಕಾಸ್ ಆಫ್ ದ ನಿಮ್ಮ ತ್ರಿವಳಿ ಮದುವೆ, ಮಲ್ಟಿಪಲ್ ಮ್ಯಾರೇಜಿನ ಬಗ್ಗೆ, ಲೌಸಿಯಾ, ಇದನ್ನೆಲ್ಲ ವಿದ್ಯಾವಂತ ಮುಸ್ಲಿಂ ಮಹಿಳೆಯರು ಇಡೀ ದೇಶದಲ್ಲಿ ದೇ ಹ್ಯಾವ್ ಡಿಸೈಡೆಡ್ ಟು ವೋಟ್ ಮೋದಿ. ಇದುವರೆಗೆ ಚದುರಂಗದ ಮಾತುಗಳನ್ನಾಡಲು ಬಂದಿರುವ ಶ್ರೀ ರಾಮಚಂದರ್ ಬೈಕಂಪಾಡಿ ಅವರಿಗೆ ಧನ್ಯವಾದ. ವೀಕ್ಷಕರೇ, ಮುಂದಿನ ಚದುರಂಗದಲ್ಲಿ ಮತ್ತೋರ್ವ ಅತಿಥಿಯೊಂದಿಗೆ ಭೇಟಿಯಾಗುವ. ಅಲ್ಲಿಯವರೆಗೆ ನೋಡ್ತಾ ಇರಿ ಸ್ಪಂದನ TV. ನಮಸ್ಕಾರ.